ಸೇವಾಂಜಲಿ ಪ್ರತಿಷ್ಠಾನ ಪರಂಗಿಪೇಟೆ ಇದರಾಶ್ರಯದಲ್ಲಿ ಕೆಎಂಸಿ ಆಸ್ಪತ್ರೆ ಮಂಗಳೂರಿವರ ಸಹಯೋಗದೊಂದಿಗೆ 107ನೇ ರಕ್ತದಾನ ಶಿಬಿರವು ಪರಂಗಿಪೇಟೆಯ ಸೇವಾಂಜಲಿ ಸಭಾಭವನದಲ್ಲಿ ನಡೆಯಿತು. ಬಂಟ್ವಾಳ ಗ್ರಾಮಾಂತರ ಠಾಣಾ ಎಸ್ಐ ಪ್ರಸನ್ನ ಅವರು ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸೇವಾಂಜಲಿ ಸೇವಾ ಕಾರ್ಯಕ್ರಮದೊಂದಿಗೆ ಪೊಲೀಸ್ ಇಲಾಖೆ ನಿರಂತರವಾಗಿ ಕೈಜೋಡಿಸ್ತಾ ಇದೆ. ಸೇವಾಂಜಲಿ ಪ್ರತಿಷ್ಠಾನ ನಿರಂತರವಾಗಿ ರಕ್ತದಾನ ಶಿಬಿರವನ್ನು ನಡೆಸುತ್ತಿದ್ದು, ವ್ಯಕ್ತಿ ಒಮ್ಮೆ ರಕ್ತದಾನ ಮಾಡುವುದರಿಂದ 3 ಮಂದಿಯ ಪ್ರಾಣವನ್ನು ಉಳಿಸಲು ಸಾಧ್ಯವಿದೆ ಎಂದರು. ಲಾಭಕ್ಕಾಗಿ ಯಾವುದು ಮಾಡಿಲ್ಲ, ಎಲ್ಲರೂ ಸಮಾಜದ ಸ್ಪಂದನೆ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಇವತ್ತು 107ನೇ ರಕ್ತದಾನ ಶಿಬಿರ ಮಾಡ್ತೀವಿ ಅಂದಾಗ ನಾವು ಸಂಪೂರ್ಣವಾಗಿ ಸಹಕಾರ ಮತ್ತು ನಮ್ಮ ಸಿಬ್ಬಂದಿಯವರು ಸಮೇತ ತಿಳಿಸಿದ್ದೀವಿ. ನಮ್ಮ 2 ಠಾಣೆ ಬಂಟ್ವಾಳ ನಗರ ಮತ್ತು ಟ್ರಾಫಿಕ್ ಮತ್ತು ಗ್ರಾಮಾಂತರ 3 ಠಾಣೆಯಿಂದ ಸಿಬ್ಬಂದಿಗಳು ಬರ್ತಾರೆ ಇವತ್ತು ಭೇಟಿ ಕೊಟ್ಟಿಗೆ. ರಕ್ತದಾನ ಬಳಿಕ ಅವರು ಸ್ವತಃ ರಕ್ತದಾನ ಮಾಡಿ ಯುವಕರಲ್ಲಿ ಸ್ಫೂರ್ತಿ ತುಂಬಿದ್ರು. ಈ ಸಂದರ್ಭ ಬಂಟ್ವಾಳ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಬಾಲಕೃಷ್ಣ ಆಳ್ವ ಕೊಡಾಚೆ, ಕೃಷ್ಣಕುಮಾರ್ ಪುಂಚಾ, ಕಳ್ಳಿಗೆ ಪಂಚಾಯತ್ ಉಪಾಧ್ಯಕ್ಷ ಪುರುಷ ಸಾಲ್ಯನ್, ನೇತ್ರಕೆರೆ ಪ್ರಮುಖರಾದ ಪುಂಚಮೆ ಪದ್ಮನಾಭ ಶೆಟ್ಟಿ, ಕೊಡ್ಮಾನ್ ದೇವದಾಸ್ ಶೆಟ್ಟಿ ಮೊದಲಾದವರು ಹಾಜರಿದ್ದರು.